ಜಿಲ್ಲಾಡಳಿತ ಹಾಗೂ ಸಾರಿಗೆ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರಿನ ಜ್ಯೋತಿ ವೃತ್ತದಿಂದ ಜಿಲ್ಲಾಧಿಕಾರಿ ಚಲೋ ಜಾಥಾವನ್ನ ಹಮ್ಮಿಕೊಂಡು ಕ್ಲಾಕ್ ಟವರ್ ಬಳಿಯಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸಿದ್ದಾರೆ. ಸಾವಿರಾರು ಆಟೋ ಚಾಲಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಜಿಲ್ಲಾಡಳಿತ ಹಾಗೂ ಸಾರಿಗೆ ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವಿ ಆಟೋಗಳು ನಗರದಲ್ಲಿ ಬಾಡಿಗೆ ಮಾಡುತ್ತಿದ್ದು, ಅವುಗಳಿಗೆ ಜಿಲ್ಲಾಡಳಿತ ಹಾಗೂ ಸಾರಿಗೆ ಪ್ರಾಧಿಕಾರ ಮಾಮೂಲಿ ಆಟೋಗಳಿಗೆ ಇರುವ ನಿರ್ಬಂಧಗಳಿಂದ ವಿನಾಯಿತಿ ನೀಡಿದೆ. ಇಂಧನ ಚಾಲಿತ ಆಟೋಗಳಿಗೆ ವಲಯಗಳ ನಿರ್ಬಂಧ ಇದ್ದು, ನಿಗದಿತ ವಲಯದಲ್ಲೇ ಸಂಚರಿಸಬೇಕಾಗಿದೆ. ಆದರೆ ಇವಿ ಆಟೋಗಳು ಜಿಲ್ಲೆಯ ಎಲ್ಲಿ ಬೇಕಾದರೂ ಸಂಚರಿಸಲು ಅವಕಾಶ ನೀಡಲಾಗಿದೆ. ಇಂಧನದ ಬೆಲೆ ಏರಿಕೆಯಿಂದ ಕಡಿಮೆ ಆದಾಯ ಗಳಿಸುತ್ತಿರುವ ಆಟೋ ಚಾಲಕರಿಗೆ ಇದೀಗ ಇವಿ ಆಟೋಗಳಿಗೆ ನೀಡಿರುವ ವಿಶೇಷ ಸವಲತ್ತು ಕಾರಣ ಮತ್ತಷ್ಟು ನಷ್ಟ ಉಂಟಾಗುತ್ತಿದೆ. ಇವಿ ಆಟೋಗಳಿಗೆ ವಿಶೇಷ ಸವಲತ್ತು ನೀಡುವ ಬಗ್ಗೆ ಸಾರಿಗೆ ಪ್ರಾಧಿಕಾರ ಸಭೆಯನ್ನ ಕರೆಯದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ಬಡ ಆಟೋ ಚಾಲಕರ ಸಮಸ್ಯೆಯನ್ನ ಅರಿತುಕೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದು ನಿಜವಾಗಿ ಇದು ಸಾಮಾನ್ಯ ಹೋರಾಟ ಅಲ್ಲ. ಇದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂತಹ ಐತಿಹಾಸಿಕ ಹೋರಾಟ, ರಿಕ್ಷಾ ಚಾಲಕರ ಹೋರಾಟ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಹೋರಾಟ ನಮ್ಮ ಬದುಕಿಗೆ ಸಂಬಂಧಪಟ್ಟಂತ ಹೋರಾಟ. ಮಾಡು ಇಲ್ಲವೇ ಮಳೆ ಅಂತಕ್ಕಂತ ಒಂದು ಧೀರೋದತ್ತವಾದಂತ ಹೋರಾಟವನ್ನ ಸಾವಿರಾರು ಸಂಖ್ಯೆಯಲ್ಲಿ ರಿಕ್ಷಾ ಚಾಲಕರು ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ನಮ್ಮೆಲ್ಲರ ಉದ್ದೇಶ ಒಂದೇ. ಇವತ್ತು ಏನು ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಿದ್ದಾರೆ, ಆದೇಶವನ್ನು ಹೊರಡಿಸ್ತಾರೆ. ಅದೇ ರೀತಿ ಅವರು ವಾಪಸ್ ಪಡೆಯಬೇಕು. ವಾಪಸ್ ಪಡೆದಿದ್ದಲ್ಲಿ ನಾವು ಇವತ್ತಿನ ಹೋರಾಟ ಎಚ್ಚರಿಕೆಯ ಕರೆಗಂಟೆ. ಜಿಲ್ಲಾಧಿಕಾರಿಗಳೇ ಆಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ಇದು ಎಚ್ಚರಿಕೆಯ ಕರೆಗಂಟೆ. ಎಣ್ಣೆ ಅಂಕಲ ಹೋರಾಟನ ನೆಕ್ತು ನಿಕಲ ಆ ಒಂಜೆ ಅಂತಗೂ ಕಂತಜಾರ್ ಪಂಡಾಂಡ ದುಂಬುದ ದಿನಟ್ಟು ಮಲಮಲ್ಲ ಜಂಕ್ಷನ್ ಬಂದ್ ಮಲ್ತದೆ. ರಸ್ತೆ ತಡೆ ಮಾನವ ಸರಪಳಿ ಇಂಚಿನ ಒಂಜಿ ಪ್ರತಿಭಟನಾ ಹೋರಾಟ ಮುಖಾಂತರ ಎಂಕಲ್ನ ಎಂಚಿನ ಹುಂಡ ಎಂಕಲ್ನ ಎಂಚಿನ ಹೋರಾಟ ಹುಂಡ ಅವಿನ ದುಂಬುದ ದಿನಟ್ಟು ಮಲ್ಲ ಮಲ್ತದೆ ನಿಕ್ಕಲಾಗ ರಾಜ್ಯ ಸರ್ಕಾರ ಆಗ್ಬೇಕು, ಕೇಂದ್ರ ಸರ್ಕಾರ ಮುಳ್ತ ಎಂಪಿ ಎಲ್ಲರ ಎಂಪಿ ಒಂಕುಲ ವಿಷಾಪೋದ ಪೊಂಡಲ ಆ ಎಂಪಿ ಒಂಜಿ ಗಣನೆಗೆದ ತೊಂದಿಜರು ಆರಣ ಹಾಡಿ ಸೌಂಡ್ ಅಂಚಿನ ಒಂಜಿ ಷಡ್ಯ ಅಂಚ ರಾಜಕಾರಣಿಗಳು ಈ ನೆತ್ತ ಪಿರಾವುಡು ಉಲ್ಲೇರು ಪಂಪಿನ ಒಂದು ಎಚ್ಚರಿಕೆಯನ್ನು ಕೊರ್ಪ ಇದೆಲ್ಲ ಜಿಲ್ಲಾಧಿಕಾರಲ ಎಂಕಲ ಸಮಸ್ಯೆಯನ್ನು ಸರಿ ಮಲ್ತಿಜಿಂಡ ಎಂಕಲು ರೋಡ್ಗೆ ಜೊತೆ ಹೋರಾಟ ಮಲ್ಪನು ನಿಶ್ಚಿತ ಪಂಡು.